ಗಣೇಶೋತ್ಸವ ಮೊಸರುಗುಡಿಕೆ ಸಹಿತ ಹಿಂದೂಗಳ ಹಬ್ಬಗಳ ಆಚರಣೆಗೆ ಕೋಮುದ್ವೇಷ ಮನಸ್ಥಿತಿಯ ಸಿದ್ದರಾಮಯ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಭಜನೆ ಮೂಲಕ ಪ್ರತಿಭಟನೆ ಬೆಂಗಳೂರಿನ ಮಿನಿ ವಿಧಾನಸೌಧದ ಬಳಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ. ದೇವರು ನಿಮ್ಮನ್ನ ಸಹಿಸುವುದಿಲ್ಲ. ದೇವರ ಕೆಲಸಕ್ಕೆ ಅಡ್ಡಿ ತರುವ ಕೆಲಸ ಮಾಡಬೇಡಿ. ನಮ್ಮ ಹಿರಿಯರಿಗೆ ನೋವು ಕೊಟ್ಟಿದ್ದೀರಿ. ಹಿಂದೂ ಸಮಾಜ ಒಟ್ಟಾಗಲು, ದೇಶ ಒಗ್ಗಟ್ಟಿನಲ್ಲಿ ಬರಲು ಸಾರ್ವಜನಿಕ ಗಣೇಶೋತ್ಸವಗಳು ಆರಂಭಗೊಂಡಿತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಸುತ್ತೋಲೆ ಕಳಿಸುವ ಮೂಲಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಶಾಲಾ ಮೈದಾನದಲ್ಲಿ ಮಾಡದಂತೆ ನಿರ್ಬಂಧ ವಿಧಿಸಿದೆ. ಸಾರ್ವಜನಿಕ ಗಣೇಶೋತ್ಸವಗಳನ್ನು ಸ್ವತಃ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿನ ನಾಯಕರು ಇನ್ನೂ ಬಾಯ್ಬಿಟ್ಟಿಲ್ಲ. ಇದು ವಿಷಾದನೀಯ ಸಂಗತಿ. ದೇವರು ಇನ್ನಾದರೂ ಸಿದ್ದರಾಮಯ್ಯನವರಿಗೆ ಸದ್ಬುದ್ಧಿ ಕೊಡಲಿ ಎಂದು ಭಜನೆ ಮಾಡಿ ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ಬಿಜೆಪಿ ಮುಖಂಡರಾದ ಸುಧೀರ್ ಶೆಟ್ಟಿ ಕಣ್ಣೂರು, ಪ್ರೇಮಾನಂದ ಶೆಟ್ಟಿ, ರೂಪಾ ಬಂಗೇರ, ಶಕೀಲಾ ಕಾವಾ, ನಿತಿನ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ನಾಗಶಯನದ ಮೂರ್ತಿ ನಾನು ಕಂಡೆ ಸೃಷ್ಟಿ ದೇಶದ ಶ್ರೀರಂಗದ ಇಷ್ಟು ದಿನ ವೈಕುಂಠ ಧರಿಸಿಕೊಂಡು ಮೇಲಿರೋ ಈ ದೇಶದಲ್ಲಿ ಸಂಘಟನೆ ಆಗ್ಬೇಕಿದ್ರೆ, ಇಡೀ ಸಮಾಜ ಒಟ್ಟಾಗಬೇಕಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ, ಈ ದೇಶ ಒಳ್ಳೇದಾಗಬೇಕೆನ್ನುವ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಗಣೇಶೋತ್ಸವನ ಆಚರಣೆ ಮಾಡಲಿಕ್ಕೆ ಕರೆ ಕೊಟ್ಟಿರುವಂತದನ್ನ ಈ ಕಾಂಗ್ರೆಸ್ ಸರ್ಕಾರ ಮರೆತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಸುತ್ತೋಲೆಯನ್ನ ಕಳಿಸುವ ಮುಖಾಂತರ ಕಳೆದ ನೂರಾರು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವ, ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ, ಸಾರ್ವಜನಿಕ ದಸರಾ ಉತ್ಸವವನ್ನ ಶಾಲಾ ಮೈದಾನದಲ್ಲಿ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಇದು ಕೇವಲ ಕಾಂಗ್ರೆಸ್ನವರು ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಮಾಡುವುದಲ್ಲ. ಈ ಆಚರಣೆಯನ್ನ ಸ್ವತಃ ಕಾಂಗ್ರೆಸ್ನವರು ಕೂಡ ಕೆಲವು ಕಡೆ ಮಾಡುವಂತದ್ದು ನಮಗೆ ಗೊತ್ತಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ಶಾಲಾ ಮೈದಾನದಲ್ಲಿ ಮಾಡುವಂತದನ್ನು ನಾವು ನೋಡಿದ್ದೇವೆ. ಇವತ್ತು ಅಧಿಕಾರ ಶಾಶ್ವತ ಅಲ್ಲ. ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಯಾವುದೇ ಕೆಲಸ ಮಾಡಿದ್ರು ಸಿದ್ದರಾಮಯ್ಯ ಈ ಸರ್ಕಾರ ಉಳಿಯುವುದಿಲ್ಲ. ಇದು ಅಂತಿಮ ಎಚ್ಚರಿಕೆಯ ಗಂಟೆ ನಿಮ್ಗೆ. ಇವತ್ತು ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಈ ರೀತಿಯ ಪ್ರಾರ್ಥನೆ ಆಗ್ತದೆ. ದೇವರು ನಿಮ್ಮನ್ನು ಕೈ ಬಿಡ್ತಾರೆ. ದೇವರು ನಿಮ್ಮನ್ನು ಸಹಿಸುವುದಿಲ್ಲ. ದೇವರ ಕೆಲಸಕ್ಕೆ ನೀವು ಅಡ್ಡಿ ಬರುವಂತ ಕೆಲಸವನ್ನ ಮಾಡಿದ್ದೀರಿ. ಸಾಕಷ್ಟು ಕಾರ್ಯಕರ್ತರಿಗೆ ನೋವು ಕೊಟ್ಟಿದ್ದೀರಿ. ಸಾಕಷ್ಟು ನಮ್ಮ ಹಿರಿಯರಿಗೆ ನೋವು ಕೊಟ್ಟಿದ್ದೀರಿ. ಈ ಸರ್ಕಾರ 1.5 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಹಿಂದೂಗಳ ಆಚಾರ ವಿಚಾರಗಳನ್ನು ನಿಲ್ಲಿಸಬೇಕಂತ ಒಂದು ದೃಷ್ಟಿಯಿಂದ ಈ ಸರ್ಕಾರ ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಹಿಂದೂಗಳು ಒಗ್ಗಟ್ಟಿನಿಂದ ಇರಬೇಕು, ಹಿಂದೂ ಸಮಾಜ ಒಂದಾಗಿ ಇರಬೇಕಂತ ಹೇಳಿ ಸಾರ್ವಜನಿಕ ಗಣೇಶೋತ್ಸವವನ್ನು ಏನು ಶುರು ಮಾಡಿದ್ರು, ಇದನ್ನು 100 ವರ್ಷಗಳ ಕಾಲದಿಂದ ಹಿಂದೂ ಸಮಾಜ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಬಂದಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳು ಕೃಷ್ಣ ಜನ್ಮಾಷ್ಟಮಿಯ ದಿನ ಬಾಲಕೃಷ್ಣನ ವೇಷವನ್ನು ಧರಿಸಿ ಏನು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯಂತ ಖುಷಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ. ಈ ಮಕ್ಕಳು ಕೂಡ ಇವತ್ತು ಸಿದ್ದರಾಮಯ್ಯನ ಕಂಗಣ್ಣಿಗೆ ಗುರಿಯಾಗಿದ್ದಾರೆ. ಈ ಮಕ್ಕಳು ಈ ನಮ್ಮ ಹಬ್ಬಗಳನ್ನು ಆಚರಿಸಬಾರ್ದು, ಹಿಂದೂ ಸಮಾಜ ಇನ್ನು ಬೆಳಿಬಾರ್ದು, ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇರಬಾರ್ದು ಅಂತ ಹೇಳಿ ಈ ರೀತಿಯ ಸುತ್ತೋಲೆಯನ್ನು ಇವತ್ತು ಸರ್ಕಾರ ಹೊರಡಿಸಿದೆ.